ನಮಸ್ಕಾರ. ಇಂದು ಮಧ್ಯಾಹ್ನಕ್ಕೆ ಸ್ವಾಗತ. ನಾನು ಕವಿತಾ ಮಾಣಿ. ಇದೀಗ ಹೆಡ್ಲೈನ್ಸ್. ಧರಿಸದೆ ಶಾಸಕ ಯುಟಿ ಖಾದರ್ ಅವರು ಕೊರೋನಾ ಸೋಂಕಿನಿಂದ ಮೃತಪಟ್ಟ ವೃದ್ಧರೊಬ್ಬರ ಅಂತ್ಯ ಸಂಸ್ಕಾರವನ್ನು ನಡೆಸಿದ್ದಾರೆ. ಕೊರೋನಾ ಸೋಂಕಿನಿಂದ ನಿನ್ನೆ 70 ವರ್ಷದ ವೃದ್ಧರೊಬ್ಬರು ಮೃತಪಟ್ಟಿದ್ರು. ಸಂಜೆ ಮಂಗಳೂರಿನ ಬೋಳಾರ ಮಸೀದಿಯ ದಫನ್ ಭೂಮಿಯಲ್ಲಿ ಅಂತ್ಯ ಸಂಸ್ಕಾರವನ್ನ ಮಾಡಲಾಗಿದೆ. ಆರೋಗ್ಯ ಇಲಾಖೆ ಸಿಬ್ಬಂದಿ ಜೊತೆ ಶಾಸಕ ಯುಟಿ ಖಾದರ್ ಅವರು ಕೂಡ ಅಂತ್ಯ ಸಂಸ್ಕಾರ ಕಾರ್ಯ ಮಾಡಿದ್ದಾರೆ. ಖಾದರ್ ಅವರು ಮಸೀದಿ ಭೂಮಿಯಲ್ಲಿ ಗುಂಡಿ ತೆಗೆದು ಸ್ವತಃ ಮೃತದೇಹವನ್ನ ಗುಂಡಿಯಲ್ಲಿಟ್ಟು ಮಣ್ಣು ಮುಚ್ಚುವ ಕೆಲಸವನ್ನ ಮಾಡಿದ್ದಾರೆ. ಆದರೆ ಈ ವೇಳೆ ಪಿಪಿಇ ಕಿಟ್ ಧರಿಸದೆ ಅಂತ್ಯ ಸಂಸ್ಕಾರ ಕಾರ್ಯ ನಡೆಸಿದ್ದಾರೆ. ಪಿಪಿಇ ಕಿಟ್ ಅನ್ನ ಧರಿಸದೆ ಶಾಸಕರಾದಂತಹ ಯುಟಿ ಖಾದರ್ ಅವರು ಕೊರೋನಾ ಸೋಂಕಿನಿಂದ ಮೃತಪಟ್ಟ ವೃದ್ಧರೊಬ್ಬರ ಅಂತ್ಯ ಸಂಸ್ಕಾರವನ್ನ ನಡೆಸಿರುವಂತದ್ದು. ಕೊರೋನಾ ಸೋಂಕಿನಿಂದ ನಿನ್ನೆ 70 ವರ್ಷದ ವೃದ್ಧರೊಬ್ಬರು ಮೃತಪಟ್ಟಿದ್ರು. ಸಂಜೆ ಮಂಗಳೂರಿನ ಬೋಳಾರ ಮಸೀದಿಯ ದಫನ್ ಭೂಮಿಯಲ್ಲಿ ಅಂತ್ಯ ಸಂಸ್ಕಾರವನ್ನ ಕೂಡ ಮಾಡಲಾಗಿದೆ. ಆರೋಗ್ಯ ಇಲಾಖೆಯ ಸಿಬ್ಬಂದಿ ಜೊತೆಗೆ ಶಾಸಕ ಯುಟಿ ಖಾದರ್ ಅವರು ಕೂಡ ಅಂತ್ಯ ಸಂಸ್ಕಾರ ಕಾರ್ಯದಲ್ಲಿ ತೊಡಗಿಸಿಕೊಂಡಿರುವಂತದ್ದು. ಖಾದರ್ ಅವರು ಮಸೀದಿ ಭೂಮಿಯಲ್ಲಿ ಗುಂಡಿಯನ್ನ ತೆಗೆದು ಸ್ವತಃ ಮೃತದೇಹವನ್ನ ಗುಂಡಿಯಲ್ಲಿಟ್ಟು ಮಣ್ಣು ಮುಚ್ಚುವ ಕೆಲಸವನ್ನ ಮಾಡಿರುವಂತದ್ದು. ಅದೇ ಈ ವೇಳೆ ಪಿಪಿಇ ಕಿಟ್ ಧರಿಸದೆ ಅಂತ್ಯ ಸಂಸ್ಕಾರವನ್ನ ಮಾಡಿರುವಂತದ್ದು ಕೂಡ ಬೆಳಕಿಗೆ ಬಂದಿದೆ. ಉಳ್ಳಾಲ ಆಜಾದ್ ನಗರದ 57 ವಯಸ್ಸಿನ ಮಹಿಳೆಯಲ್ಲಿ ಕೊರೋನಾ ಸೋಂಕು ದೃಢವಾಗಿದೆ. ಬೇದಿ ಕಾಯಿಲೆ ಹಿನ್ನೆಲೆ ತೊಕ್ಕೋಟು ಆಸ್ಪತ್ರೆಯಲ್ಲಿ 8 ದಿನಗಳ ಕಾಲ ದಾಖಲಾಗಿದ್ರು. ಬಳಿಕ ಮಂಗಳೂರಿನ ಖಾಸಗಿ ಆಸ್ಪತ್ರೆಗೆ ದಾಖಲಾಗಿ ಇದೀಗ ಗಂಟಲು ದ್ರವ ಪರೀಕ್ಷೆಯಿಂದ ಕೊರೋನಾ ಪಾಸಿಟಿವ್ ಪತ್ತೆಯಾಗಿದೆ. ಇದೀಗ ಮಹಿಳೆ ವಾಸವಾಗಿರುವ ಉಳ್ಳಾಲದ ಆಜಾದ್ ನಗರ ಮತ್ತು ತೊಕ್ಕೋಟಿನ ಆಸ್ಪತ್ರೆಯಲ್ಲಿ ಕೊರೋನಾ ಭೀತಿ ಎದುರಾಗಿದೆ. ಯಾವುದೇ ಟ್ರಾವೆಲ್ ಹಿಸ್ಟರಿ ಇಲ್ಲದ ಉಳ್ಳಾಲ ಆಜಾದ್ ನಗರದ ಮಹಿಳೆಗೆ ಕೊರೋನಾ ಸೋಂಕು ಯಾವ ರೀತಿ ತಗುಲಿದೆ ಅನ್ನೋದು ನಿಗೂಢವಾಗಿದ್ದು, ಆರೋಗ್ಯ ಇಲಾಖೆ, ಉಳ್ಳಾಲ ನಗರ ಪಂಚಾಯತ್ ಅಧಿಕಾರಿಗಳು, ಆಶಾ ಕಾರ್ಯಕರ್ತೆಯರು ಕೊರೋನಾ ಸೋಂಕಿನ ಹಿನ್ನೆಲೆಯ ಕುರಿತು ಮಾಹಿತಿಯನ್ನ ಕಲೆ ಹಾಕ್ತಾ ಇದ್ದಾರೆ. ಜಿಲ್ಲಾಡಳಿತಕ್ಕೆ ಈ ಬಗ್ಗೆ ವರದಿಯನ್ನ ಕೂಡ ಸಲ್ಲಿಸಿದ್ದಾರೆ. ಇನ್ನು ಮಹಿಳೆಯ ಮನೆಯ ಪಕ್ಕದಲ್ಲಿ 2 ಮನೆಗಳಿದ್ದು 2 ಮನೆಗಳನ್ನ ಸೀಲ್ ಡೌನ್ ಮಾಡಲು ಆರೋಗ್ಯ ಇಲಾಖೆ ಶಿಫಾರಸನ್ನ ಕೂಡ ನೀಡಿದೆ. ಮಹಿಳೆ ವಾಸವಿರುವ ಮನೆಯಲ್ಲಿ ಒಟ್ಟು 15 ಮಂದಿ ಮತ್ತು ಪಕ್ಕದ ಮನೆಯಲ್ಲಿ 4 ವಾಸವಾಗಿದ್ದು ಎಲ್ಲರಿಗೂ ಕೂಡ ಕ್ವಾರಂಟೈನ್ ಅನ್ವಯವಾಗಲಿದೆ. ಇದರೊಂದಿಗೆ 8 ದಿನಗಳ ಕಾಲ ಚಿಕಿತ್ಸೆಯನ್ನು ಪಡೆದ ತೊಕ್ಕೋಟಿನ ಕೆರೆಬೈಲು ಪ್ರದೇಶದಲ್ಲಿರುವಂತಹ ಖಾಸಗಿ ಆಸ್ಪತ್ರೆಯ ಸಿಬ್ಬಂದಿಗಳಿಗೂ ಕೂಡ ಕೊರೋನಾ ಭೀತಿ ಉಂಟಾಗಿದ್ದು, ರೋಗಿಯ ಸಂಪರ್ಕದಲ್ಲಿದ್ದಂತಹ ಸಿಬ್ಬಂದಿಗಳು ಸೇರಿದಂತೆ ಆಸ್ಪತ್ರೆಯ ಸಿಬ್ಬಂದಿಯನ್ನ ಕ್ವಾರಂಟೈನ್ ಮಾಡುವ ನಿಟ್ಟಿನಲ್ಲಿ ಆರೋಗ್ಯ ಇಲಾಖೆ ಚಿಂತನೆ ನಡೆಸಿದೆ. ಇನ್ನು ಮನೆ ಮಂದಿ ಮತ್ತು ಆಸ್ಪತ್ರೆಯ ಸಿಬ್ಬಂದಿಗಳ ಗಂಟಲು ದ್ರವ ಪರೀಕ್ಷೆಗೆ ಶಿಫಾರಸು ಮಾಡಲಾಗಿದೆ. ಉಳ್ಳಾಲದಲ್ಲಿ ಕೊರೋನಾ ಸೋಂಕು ಹಿನ್ನೆಲೆಯಲ್ಲಿ ಜನರಲ್ಲಿ ಜಾಗೃತಿ ಮೂಡಿಸುವ ನಿಟ್ಟಿನಲ್ಲಿ ಆರೋಗ್ಯ ಇಲಾಖೆ, ಉಳ್ಳಾಲ ನಗರಸಭೆ ಮತ್ತು ಆಶಾ ಕಾರ್ಯಕರ್ತೆಯರು ಮಾಹಿತಿ ನೀಡುವ ಕಾರ್ಯ ಆರಂಭಿಸಿದ್ದಾರೆ.
ಬೈಕಂಪಾಡಿಯ ಇಂಡಸ್ಟ್ರಿಯಲ್ ಏರಿಯಾದ ಜೋಕಟ್ಟೆ ಮಡಿಲ ಸೇತುವೆಯ ಬದಿ ಟಾಯ್ಲೆಟ್ ನೀರು ಮತ್ತು ಕೊಳಚೆ ನೀರನ್ನ ರಸ್ತೆ ಪಕ್ಕದಲ್ಲೇ ಬಿಡಲಾಗ್ತಾ ಇದೆ. ಈ ಕಾರಣದಿಂದಾಗಿ ಇಲ್ಲಿಯ ಜನತೆಗೆ ಸಾಂಕ್ರಾಮಿಕ ರೋಗದ ಭೀತಿ ಎದುರಾಗಿದೆ. ಇದರ ದುರ್ವಾಸನೆಯಿಂದಾಗಿ ಕೆಲಸಕ್ಕೆ ಹೋಗುವ ಜನರಿಗೆ ಸೇರಿದಂತೆ ಸಾರ್ವಜನಿಕರಿಗೆ ತೊಂದರೆ ಎದುರಾಗಿದೆ. ಅದರಿಂದಾಗಿ ಸಂಬಂಧಪಟ್ಟವರು ಈ ಬಗ್ಗೆ ಗಮನ ಹರಿಸಿ ಶೀಘ್ರದಲ್ಲಿ ಪರಿಹಾರ ನೀಡಬೇಕಾಗಿ ಇಲ್ಲಿಯ ಸಾರ್ವಜನಿಕರು ಆಗ್ರಹಿಸಿದ್ದಾರೆ. ಮೂಲ ವೇಸ್ಟ್ ಆಗಿದ್ರು ಮತ್ತು ಮೂಲ ದಾಖಲೆ ಸ್ಟೂಡೆಂಟ್ ಇರ್ಬೋದು ಮತ್ತು ಕೋಡರ ಬಂತು ಮುಂದೆ ಪೂರ ಕಾಣ್ತದೆ ಮತ್ತು ಪಾರ್ನ ಗಲೀಜು ಗೀಗೀಜು ಪೂರ ಕಾಣ್ತದೆ ಮತ್ತು ಪಾರ್ದು ಉಂಟಲ್ಲ ಮೂಲ ವೇಸ್ಟ್ ಆಗಿದ್ರು ಮತ್ತು ಮೂಲ ದಾಖಲೆ ಬೈಕಂಪಾಡಿಯ ಇಂಡಸ್ಟ್ರಿಯಲ್ ಏರಿಯಾದ ಜೋಕಟ್ಟೆ ಮಡಿಲ ಸೇತುವೆಯ ಬದಿ ಟಾಯ್ಲೆಟ್ ನೀರು ಮತ್ತು ಕೊಳಚೆ ನೀರನ್ನ ರಸ್ತೆ ಪಕ್ಕದಲ್ಲೇ ಬಿಡಲಾಗ್ತಾ ಇದೆ. ಈ ಕಾರಣದಿಂದಾಗಿ ಇಲ್ಲಿಯ ಜನತೆಗೆ ಸಾಂಕ್ರಾಮಿಕದ ರೋಗದ ಭೀತಿ ಎದುರಾಗಿರುವಂತದ್ದು. ಇದರ ದುರ್ವಾಸನೆಯಿಂದಾಗಿ ಕೆಲಸಕ್ಕೆ ಹೋಗುವ ಜನರಿಗೆ ಸೇರಿದಂತೆ ಸಾರ್ವಜನಿಕರಿಗೆ ತೊಂದರೆ ಎದುರಾಗಿದೆ. ಆದ್ರಿಂದಾಗಿ ಇಲ್ಲಿ ಸಂಬಂಧಪಟ್ಟವರು ಈ ಬಗ್ಗೆ ಗಮನ ಹರಿಸಿ ಶೀಘ್ರದಲ್ಲಿ ಪರಿಹಾರ ನೀಡಬೇಕಾಗಿ ಇಲ್ಲಿಯ ಸಾರ್ವಜನಿಕರು ಆಗ್ರಹಿಸಿರುವಂತದ್ದು. ಪಡುಬಿದ್ರೆಯ ಕಾರಣಿಕ ಕ್ಷೇತ್ರವಾಗಿ ಗುರುತಿಸಿಕೊಂಡಿರುವ ಅಲಂಗಾರು ಶ್ರೀ ಕೊರಗಜ್ಜ ಕ್ಷೇತ್ರದಲ್ಲಿ ಪ್ರತಿ ತಿಂಗಳ ಅಮಾವಾಸ್ಯೆಯಂದು ನಡೆಯುತ್ತಿರುವ ನೇಮೋತ್ಸವ ಈ ಬಾರಿಯೂ ಸರ್ಕಾರದ ಆದೇಶಕ್ಕೆ ಧಕ್ಕೆ ಬಾರದ ರೀತಿಯಲ್ಲಿ ನಡೆಯಿತು. ಈ ಬಗ್ಗೆ ಮಾಹಿತಿ ನೀಡಿದ ಶ್ರೀ ಕ್ಷೇತ್ರ ಧರ್ಮದರ್ಶಿ ಸುಧಾಕರ ಗುರೂಜಿ ಅವರು, ನಮ್ಮ ಹಿರಿಯರು ಆರಾಧಿಸಿಕೊಂಡು ಬಂದಿರುವ ಶ್ರೀ ಆದಿಶಕ್ತಿ ಆದಿಮಾಯೆ ಮಂತ್ರದೇವತೆ ಕೊರಗಜ್ಜ ಸಹಿತ ಪರಿವಾರ ದೈವಗಳ ಈ ಸಾನ್ನಿಧ್ಯದಲ್ಲಿ ವರ್ಷಕ್ಕೊಮ್ಮೆ ನೇಮೋತ್ಸವ ಜರುಗ್ತಾ ಇದ್ದು, ಈ ಕ್ಷೇತ್ರಕ್ಕೆ ಭೇಟಿ ನೀಡಿದ್ದ ಪ್ರಸಿದ್ಧ ಜ್ಯೋತಿಷಿ ಆನಂದ ಗುರೂಜಿ ಅವರು ಕೊರಗಜ್ಜನ ಕಾರ್ಣಿಕವನ್ನ ಮನಕಂಡು ಪ್ರತಿ ತಿಂಗಳು ಕೊರಗಜ್ಜನಿಗೆ ನೇಮೋತ್ಸವ ನಡೆಸುವಂತೆ ಸಲಹೆ ನೀಡಿದ ಹಿನ್ನೆಲೆಯಲ್ಲಿ ಪ್ರತಿ ತಿಂಗಳ ಅಮಾವಾಸ್ಯೆಯ ರಾತ್ರಿ ನೇಮೋತ್ಸವ ನಡೆಯುತ್ತಿದೆ. ಮಹಾಮಾರಿ ಕೊರೋನಾದಿಂದಾಗಿ ಲಾಕ್ಡೌನ್ ಆದ ಹಿನ್ನೆಲೆಯಲ್ಲಿ 1-2 ತಿಂಗಳು ನೇಮೋತ್ಸವ ನಡೆಸುವುದೇ ಅಸಾಧ್ಯವಾಗಿತ್ತು. ಇದೀಗ ಸರ್ಕಾರದ ಆದೇಶದಂತೆ ಸಾಮಾಜಿಕ ಅಂತರ ಸಹಿತ ಹೆಚ್ಚು ಜನರನ್ನ ಸೇರಿಸದೆ ನೇಮೋತ್ಸವ ನಡೆಸಲಾಗಿದೆ ಎಂದರು. ಹಿರಿಯರು ನಂಬಿಕೊಂಡು ಬಂದಂಥ ಶಕ್ತಿ ಆದಿಮಯ ಮಂತ್ರದೇವತೆ ಸ್ವಾಮಿ ಕೊರಗಜ್ಜ ಸನ್ನಿಧಿ ಕ್ಷೇತ್ರ ಪವಿತ್ರವಾದಂಥ ಹಿರಿಯರು ನಂಬಿಕೊಂಡು ಬಂದಂಥ ಪುಣ್ಯಕ್ಷೇತ್ರ. ಆದ್ದರಿಂದ ಪ್ರತಿ ತಿಂಗಳು ಕೂಡ ಇಲ್ಲಿ ಕೋಲ ಉತ್ಸವ ನಡೆಯುತ್ತಾ ಇತ್ತು ಪ್ರತಿ ಅಮಾವಾಸ್ಯೆ ದಿವಸ. ಆದರೆ ಈ ಕೊರೋನಾ ಬಂದ ಕಾರಣ ಇದರಲ್ಲಿ ನಾವು ತಡೆಯನ್ನು ಕೊಟ್ಟಿದ್ದೇವೆ. ಯಾಕಂದರೆ ಹಲವು ದೇಶಗಳಿಂದ, ಹೊರ ದೇಶದಿಂದ, ಬಾಂಬೆಯಿಂದ ಎಲ್ಲ ಬೆಂಗಳೂರಿನ ಎಲ್ಲ ಜನಗಳು ಬರ್ತಾ ಇದ್ದರು. ಆದರೆ ಕೊರೋನಾದಿಂದ ಯಾರೂ ತಕ್ಕ ಮಟ್ಟಿಗೆ ಬರುವುದೇ ನಿಷೇಧ ಮಾಡಿದ್ದೇವೆ. ಈಗ ನಿಲ್ಲಿಸುವುದಂತೆ ಇಲ್ಲಿ ಇದ್ದವರೇ ನಾವು ಈಗ ಈಗಿನ ಇದರಲ್ಲಿ ಅಮಾವಾಸ್ಯೆ ಸೇವೆಯನ್ನು ಮಾಡ್ತಾ ಇದ್ದೇವೆ. ಆ ಕೊರೋನಾದ ಎಲ್ಲ ದೋಷಗಳೆಲ್ಲ ಇದು ಹೋದ ನಂತರ ಎಲ್ಲರೂ ಹೊರಗಿನಿಂದ ಬರುವವರಿಗೆ ಈ ಸ್ಥಳಕ್ಕೆ ಅವಕಾಶ ಕೊಡ್ತೇವೆ ನಾವು. ಅವರಿಗೆ ಕೂಡ ಹೊರಗಿನಿದ್ದವರಿಗೆ ಕೂಡ ಒಳ್ಳೆಯ ಜೀವನ, ಒಳ್ಳೆಯ ಅನುಗ್ರಹ, ಆರೋಗ್ಯವನ್ನು ಕೊಡಲಿ ಅಂತ ನಾವು ಈ ಕ್ಷೇತ್ರದಿಂದ ಈ ಪಂಚಾವರದ ಮನಡು ಸಾನ್ನಿಧ್ಯ ಪ್ರಕಾರ ಗಜಪಾರ್ದು ನಿಜಾಂಚಿತನ ಅಪ್ಪೆದೇವಿನ ಅಷ್ಟಪಾದ ಉತ್ತರತಗ್ಗಾದು ಚಾವರದ ಬಾಮಡು ಮೆರಂದುಗುತ್ನ ಕಲಿಗೊದ ಮಾಯ ಮಂತ್ರದೇವತೆ ಹೊರತಗ್ಗಾದು ಧರಪಗ್ಗಾದು ಸೂತ್ರದಲ್ಲಿ ಕಟ್ಟಕಾವು ಶಕ್ತಿ ಅಪ್ಪ ಚಾಮುಂಡಿ ದೇವರಾಜ ಕುಳಿತು ಆವಂತನ ಮಾಯಕರಣ
ಈಗಾಗಲೇ ಮಳೆಗಾಲ ಆರಂಭವಾಗಿದ್ದು ಇದಕ್ಕೆ ಪೂರ್ವಭಾವಿಯಾಗಿ ನಡೆಸುವ ದುರಸ್ತಿ ಕಾಮಗಾರಿಗಳನ್ನು ನಿಗದಿತ ಕಾಲಮಿತಿಯೊಳಗೆ ಪೂರ್ಣಗೊಳಿಸಬೇಕು. ಈ ಕುರಿತು ಅಸಡ್ಡೆ ವಹಿಸಿದರೆ ಅಂತಹ ಗುತ್ತಿಗೆದಾರರನ್ನ ಕಪ್ಪು ಪಟ್ಟಿಗೆ ಸೇರ್ಪಡೆಗೊಳಿಸುವಂತೆ ಶಾಸಕ ಸಂಜೀವ ಮಠಂದೂರು ಸೂಚನೆ ನೀಡಿದ್ದಾರೆ. ಈಗಾಗಲೇ ಪೂರ್ಣಗೊಳ್ಳಬೇಕಾದ ಕಾಮಗಾರಿಗಳು ಮಳೆಗಾಲ ಆರಂಭಗೊಂಡರೂ ಕೂಡ ಅಪೂರ್ಣ ಸ್ಥಿತಿಯಲ್ಲಿದೆ. ಇದರಿಂದಾಗಿ ಸಮಸ್ಯೆ ಉಂಟಾದಾಗ ಜನಪ್ರತಿನಿಧಿಗಳನ್ನ ಪ್ರಶ್ನಿಸುತ್ತಾರೆ. ಹೀಗಾಗಿ ಪೂರ್ವ ಸಿದ್ಧತಾ ಕಾಮಗಾರಿ ವಿಳಂಬವಾಗಕೂಡದು ಎಂದು ಹೇಳಿದರು. ಇನ್ಸ್ಟ್ರೂಮೆಂಟ್ಗಳನ್ನು ಕೊಟ್ಟರು. ಅಂದರೆ ನಮ್ಮ ನಗರಸಭೆ MRPL ಅವರು 1 ಕೋಟಿಯ ಈ ಆಕಸ್ಮಿಕ ಘಟನೆಗಳಾದಾಗ, ಪ್ರಾಕೃತಿಕ ವಿಕೋಪ ಆದಾಗ ಇನ್ಸ್ಟ್ರೂಮೆಂಟ್ಗಳನ್ನು ಕೊಟ್ಟರು. ಅಂದರೆ ನಮ್ಮ ನಗರಸಭೆಗೆ ಕೇಳಿದ್ದೀರಾ, 1 ಕೋಟಿಯಿಂದ ನಿನ್ನೆ ವಿತರಣೆ ಆಗಿದೆ ಮಂಗಳೂರಲ್ಲಿ. ಲೈಫ್ ಜಾಕೆಟ್ಗಳು, ಟ್ರೀ ಕಟ್ಟಿಂಗ್ ಮಾಡೋದ ಹೌದು ಅಂಥದ್ದು, ಅದು ಒಂದು ನಮ್ಮ ಹತ್ರ ಉಂಟು. ಬೋಟು, ಬೇರೆ ಬೇರೆ ಫೈರ್ ಸರ್ವಿಸ್ನವರಿಗೆ, ಪೊಲೀಸರಿಗೆ, ನಗರಸಭೆಗೆಲ್ಲ ಕೊಟ್ಟಿದ್ದಾರೆ. ನೀವು ರಿಕ್ವೈರ್ಮೆಂಟ್ ಸಲ್ಲಿಸಬೇಕಿತ್ತು, ಏನು ನಮಗೆ ಬೇಕಿತ್ತು ಅಂತ ನೋಡಿ. ಜಿಲ್ಲಾಧಿಕಾರಿಗಳಿಗೆ ಮಾತಾಡಿ, ಜಿಲ್ಲಾಧಿಕಾರಿಗೆ ನಮ್ಮ ಆಡಳಿತಾಧಿಕಾರಿಗಳಲ್ಲ, ಆದರೆ ಅವರಿಗೆ ಸುಲಭ ಈಗ ತಗೊಳ್ಳಿಕ್ಕೆ. ಜಿಲ್ಲಾಧಿಕಾರಿಗಳೇ ನೇರವಾಗಿ ನೋಡ್ಬೋದು. ಅಲ್ಲ, ಬೋಟ್ ಅಂದ್ರೆ ಉಪ್ಪಿನ ಹಿಡಿಗೆ ಅವಶ್ಯಕತೆ ನನಗೆ ಕೇಳಿದ್ದೆ. ಜಾಕೆಟ್ ಮತ್ತೆ ಬೋಟ್ ಅನ್ನು ಉಪ್ಪಿನ ಹಿಡಿಗೆ ಕೇಳಿದ್ದೇನೆ. ಇಲ್ಲಿ ಏನು ಬೇಕು ಅಂತ ಟ್ರೀ ಕಟ್ಟಿಂಗ್ ಇದು ಕತ್ತಿ ಮಾತ್ರ ಸರ್, ಒಂದು ಬೇಕಿದ್ರೆ ಅದನ್ನೆಲ್ಲ ತಗೊಳ್ಳಿ ನಗರದ ಒಳಗಡೆ. ಸಮಸ್ಯೆ ಎದುರಿಸುವ ನಿಟ್ಟಿನಲ್ಲಿ ನಗರಸಭೆಯ ಸಿಬ್ಬಂದಿಗಳ 8 ಜನರ ತಂಡ ರಚಿಸಲಾಗಿದೆ. 24 ಗಂಟೆ ಸಂಪರ್ಕಕ್ಕೆ ದೂರವಾಣಿ ವ್ಯವಸ್ಥೆ ಮಾಡಲಾಗಿದೆ. ಪ್ರತಿದಿನಕ್ಕೆ ಒಬ್ಬರಂತೆ ಕರೆ ಸ್ವೀಕರಿಸಲು ಸಿಬ್ಬಂದಿ ನಿಯೋಜಿಸಲಾಗಿದೆ ಅಂತ ಪೌರಾಯುಕ್ತೆ ರೂಪಾ ಶೆಟ್ಟಿ ಮಾಹಿತಿ ನೀಡಿದರು. ಸಂದರ್ಭದಲ್ಲಿ ಅಗತ್ಯವಿರುವಂತಹ ಪೌರ ಕಾರ್ಮಿಕರನ್ನು ಸಿದ್ಧವಾಗಿರುವಂತೆ ಸೂಚಿಸಲು ಆರೋಗ್ಯ ನಿರೀಕ್ಷಕರಿಗೆ ಇಲ್ಲಿ ಸೂಚನೆಯನ್ನು ಕೊಟ್ಟು, ಹಾಗೂ ಎಲ್ಲ ಈ ಅಧಿಕಾರಿ ಸಿಬ್ಬಂದಿಗಳು ದೂರವಾಣಿ ಕರೆಗೆ ಲಭ್ಯವಿದ್ದು, ತುರ್ತು ಸಂದರ್ಭದಲ್ಲಿ ಈ 24x7 ಕಂಟ್ರೋಲ್ ರೂಮ್ ಹಾಗೂ ಸಾರ್ವಜನಿಕರಿಂದ ಬರುವಂತಹ ಕರೆಗಳಿಗೆ ಸೂಕ್ತ ಕ್ರಮ ಕೈಗೊಳ್ಳಲು ಅಂತ ಹೇಳಿ ಅವರಿಗೆ ಒಂದು ಆರ್ಡರ್. ಅದರ ಪ್ರಕಾರ ನಾವು ಏನ್ ಮಾಡಿದ್ದೇವೆ ಅಂತ ಹೇಳಿದ್ರೆ, ಎಲ್ಲ ನಮ್ಮ ಪುತ್ತೂರು ನಗರಸಭೆಯಲ್ಲಿ ಇರುವಂತಹ ಕಂಟ್ರೋಲ್ ರೂಮಿಗೆ ಬರುವಂತಹ ದೂರವಾಣಿ ಕರೆಗಳನ್ನು ಸ್ವೀಕರಿಸಿ ನೆರವು ನೀಡುವ ಬಗ್ಗೆ ಕ್ರಮ ವಹಿಸಲು ದಿನಾಂಕ 8/5ರಿಂದ ಎಲ್ಲ ನಮ್ಮ ಸಿಬ್ಬಂದಿಗಳನ್ನು, ಫಾರ್ ಎಕ್ಸಾಂಪಲ್ ಈಗ ಉಮಾನಾಥ ಅಂತ ಹೇಳಿ ಅವರಿಗೆ ದಿನ ನಾವು ಸೂಚನೆ ಕೊಟ್ಟಿದ್ದೇವೆ. 8 ತಾರೀಕಿಗೆ, 20 ತಾರೀಕಿಗೆ, 1 ತಾರೀಕಿಗೆ, 13, 25, 7, 19 ಅಂದ್ರೆ ಒಂದೊಂದು ದಿನದಲ್ಲಿ ತಿಂಗಳಲ್ಲಿ ಅವರಿಗೆ 2 ದಿನ ಬರ್ತದೆ ಅವರಿಗೆ ಡ್ಯೂಟಿ. ಸೊ ಹಾಗೆ ಲೋಕೇಶ್, ಶಿವಣ್ಣ, ಹಾಗೆ ಎಲ್ಲ ನಮ್ಮ ಸಿಬ್ಬಂದಿಗಾರರು ಯಾರೆಲ್ಲ ಇದ್ದಾರೆ ಅವರಿಗೆ ನಾವು ಒಂದು ಲಿಸ್ಟ್ ಮಾಡಿ ಅವರಿಗೆ ಕೊಟ್ಟಿದ್ದೇವೆ. ಸೊ ಇದರ ಪ್ರಕಾರ ನಮ್ಮಲ್ಲಿರುವಂತಹ ಯಾವ ಟೆಲಿಫೋನಿಗೆ ರಾತ್ರಿ ಹೊತ್ತು ಯಾರೇ ಫೋನ್ ಮಾಡಿದ್ರು ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ನಾಳೆಯಿಂದ ಜುಲೈ 4ರವರೆಗೆ ರಾಜ್ಯಾದ್ಯಂತ ಎಸ್ಎಸ್ಎಲ್ಸಿ ಪರೀಕ್ಷೆ ನಡೆಯಲಿದ್ದು 8,48,203 ವಿದ್ಯಾರ್ಥಿಗಳು ಹಾಜರಾಗಲಿದ್ದಾರೆ. ಈ ಪೈಕಿ 4,48,560 ವಿದ್ಯಾರ್ಥಿಗಳು, 3,99,643 ವಿದ್ಯಾರ್ಥಿನಿಯರು ಇದ್ದಾರೆ. ಎಸ್ಎಸ್ಎಲ್ಸಿ ಪರೀಕ್ಷೆ ಬರೆಯಲು ರಾಜ್ಯದಲ್ಲಿ 2,879 ಪರೀಕ್ಷಾ ಕೇಂದ್ರಗಳ ವ್ಯವಸ್ಥೆಯನ್ನ ಮಾಡಲಾಗಿದ್ದು, ಈ ಪೈಕಿ ಕೊರೋನಾ ಸೋಂಕು ಹಿನ್ನೆಲೆಯಲ್ಲಿ ಹೆಚ್ಚುವರಿ 330 ಬ್ಲಾಕ್ ಪರೀಕ್ಷಾ ಕೇಂದ್ರಗಳನ್ನು ಸ್ಥಾಪಿಸಲಾಗಿದೆ. ಕಂಟೈನ್ಮೆಂಟ್ ವಲಯಗಳಲ್ಲಿ ಪರೀಕ್ಷೆ ಇರೋದಿಲ್ಲ. ಅಲ್ಲಿನ ವಿದ್ಯಾರ್ಥಿಗಳಿಗೆ ಬದಲಿ ವ್ಯವಸ್ಥೆ ಮಾಡಲಾಗಿದೆ. ಒಟ್ಟು 57 ಸೂಕ್ಷ್ಮ ಹಾಗೂ 4 ಅತಿ ಸೂಕ್ಷ್ಮ ಕೇಂದ್ರಗಳನ್ನು ರಾಜ್ಯದಲ್ಲಿ ಗುರುತಿಸಲಾಗಿದೆ. ವಿದ್ಯಾರ್ಥಿಗಳಿಗಾಗಿ ಅನುಕೂಲವಾಗುವ ನಿಟ್ಟಿನಲ್ಲಿ 12,674 ಉಚಿತ ಬಸ್ನ ವ್ಯವಸ್ಥೆ ಮಾಡಲಾಗಿದೆ. ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆ ಮತ್ತು ಬೆಂಗಳೂರು ಮಹಾನಗರ ಸಾರಿಗೆ ಸಂಸ್ಥೆಯು ಎಸ್ಎಸ್ಎಲ್ಸಿ ಪರೀಕ್ಷೆಗೆ ಹಾಜರಾಗುವ ವಿದ್ಯಾರ್ಥಿಗಳಿಗೆ ಉಚಿತ ಬಸ್ ಸೌಲಭ್ಯವನ್ನು ಕಲ್ಪಿಸಿದೆ. ಸಂಸ್ಥೆಯು ವಿದ್ಯಾರ್ಥಿಗಳ ಹಿತವನ್ನು ಗಮನದಲ್ಲಿಟ್ಟುಕೊಂಡು ಪರೀಕ್ಷೆ ನಡೆಯುವ ಅವಧಿಯಲ್ಲಿ ಜೂನ್ 25ರಿಂದ ಜುಲೈ 4ರವರೆಗೆ ವಿದ್ಯಾರ್ಥಿಗಳಿಗೆ ವಾಸಸ್ಥಳದಿಂದ ಪರೀಕ್ಷಾ ಕೇಂದ್ರದವರೆಗೆ ಹೋಗುವಾಗ ಹಾಗೂ ಹಿಂತಿರುಗುವಾಗ ಪ್ರಯಾಣಿಸಲು ಅವಕಾಶವನ್ನು ಕಲ್ಪಿಸಲಾಗಿದೆ ಅಂತ ಅಧಿಕೃತ ಪ್ರಕಟಣೆ ತಿಳಿಸಿದೆ.
ಕೊರೋನಾ ಹಿನ್ನೆಲೆಯಲ್ಲಿ ಎಸ್ಎಸ್ಎಲ್ಸಿ ಪರೀಕ್ಷಾ ಮಂಡಳಿ ಬಿಗಿ ಕ್ರಮವನ್ನ ಕೈಗೊಂಡಿದೆ. ಎಲ್ಲಾ ಪರೀಕ್ಷಾ ಕೇಂದ್ರಗಳ ಸುತ್ತ 200 ಮೀಟರ್ ದೂರದವರೆಗೆ ನಿಷೇಧಾಜ್ಞೆಯನ್ನ ಜಾರಿಗೊಳಿಸಲಾಗಿದೆ. ವಿದ್ಯಾರ್ಥಿಗಳು ಪರೀಕ್ಷೆ ಆರಂಭವಾಗುವ 1.5 ಗಂಟೆ ಮುನ್ನ ಕೇಂದ್ರಗಳಿಗೆ ಬರಬೇಕು ಅಂತ ಸೂಚನೆ ನೀಡಿದ್ದು, ಈ ಸಂದರ್ಭದಲ್ಲಿ ಅವರಿಗೆ ಥರ್ಮಲ್ ಸ್ಕ್ರೀನಿಂಗ್ ಮಾಡಿ ಪರೀಕ್ಷಾ ಕೇಂದ್ರಗಳ ಒಳಗೆ ಬಿಡುವ ವ್ಯವಸ್ಥೆಯನ್ನ ಕೂಡ ಮಾಡಲಾಗಿದೆ. ಎಲ್ಲಾ ವಿದ್ಯಾರ್ಥಿಗಳು ಮಾಸ್ಕ್ ಧರಿಸಿ ಬರಬೇಕು ಅಂತ ಕಡ್ಡಾಯವಾಗಿ ಸೂಚನೆಯನ್ನ ನೀಡಲಾಗಿದೆ. ದೇಶದಲ್ಲಿ ಕೊರೋನಾ ಸ್ಫೋಟಗೊಂಡಿದ್ದು ಒಂದೇ ದಿನ 15,968 ಮಂದಿಯಲ್ಲಿ ಹೊಸದಾಗಿ ವೈರಸ್ ಪತ್ತೆಯಾಗಿದೆ. ಇದರೊಂದಿಗೆ ದೇಶದಲ್ಲಿ ಒಟ್ಟು ಸೋಂಕಿತರ ಸಂಖ್ಯೆ 4,56,183ಕ್ಕೆ ಏರಿಕೆಯಾಗಿದೆ ಅಂತ ಕೇಂದ್ರ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯ ಮಾಹಿತಿ ನೀಡಿದೆ. ಕಳೆದ 24 ಗಂಟೆಗಳಲ್ಲಿ ಮಹಾಮಾರಿ ವೈರಸ್ಗೆ 465 ಮಂದಿ ಬಲಿಯಾಗಿದ್ದು, ಸಾವಿನ ಸಂಖ್ಯೆ ಕೂಡ 14,476ಕ್ಕೆ ತಲುಪಿದೆ. ಇನ್ನು 4,56,183 ಮಂದಿ ಸೋಂಕಿತರ ಪೈಕಿ 2,58,685 ಮಂದಿ ಗುಣಮುಖರಾಗಿದ್ದು, ಇನ್ನು ದೇಶದಲ್ಲಿ 18,000 1,83,022 ಮಂದಿ ಸೋಂಕಿನಿಂದ ಬಳಲ್ತಾ ಇದ್ದಾರೆ ಅಂತ ತಿಳಿದು ಬಂದಿದೆ. ಪುತ್ತೂರು ನಗರದ ಹೊರವಲಯದ ಬನ್ನೂರಿನಲ್ಲಿರುವ ಪತ್ನಿಯ ಮನೆಗೆ ಬಂದ ಬಂಟ್ವಾಳ ತಾಲೂಕಿನ ಕಲ್ಲಂದಡ್ಕ ನಿವಾಸಿಯೊಬ್ಬರಿಗೆ ಕೊರೋನಾ ದೃಢಪಟ್ಟಿದೆ. ಇದೀಗ ನಗರಸಭಾ ವ್ಯಾಪ್ತಿಯಲ್ಲೇ 2ನೇ ಪ್ರಕರಣ ದಾಖಲಾಗಿರುವುದು ಆತಂಕ ಹೆಚ್ಚಾಗಿದೆ. ಕಲ್ಲಂದಡ್ಕದ ಸುಮಾರು 42 ವರ್ಷ ಪ್ರಾಯದ ಪೈಂಟರ್ ಒಬ್ಬರಿಗೆ ಕೊರೋನಾ ದೃಢಪಟ್ಟಿದ್ದು, ಅವರು ಬನ್ನೂರಿನಲ್ಲಿರುವಂತಹ ಚೆಲುವಮ್ಮನ ಕಟ್ಟೆಯ ಬಳಿಯ ಪತ್ನಿಯ ತವರು ಮನೆಗೆ ಬಂದಿದ್ರು. ಕೊರೋನಾ ದೃಢಪಟ್ಟ ಹಿನ್ನೆಲೆ ವ್ಯಕ್ತಿಯ ಪತ್ನಿ ಹೆರಿಗೆಗಾಗಿ ಬನ್ನೂರು ಚೆಲುವಮ್ಮನ ಕಟ್ಟೆ ಬಳಿ ತವರು ಮನೆಯಲ್ಲಿದ್ದ ಹಿನ್ನೆಲೆಯಲ್ಲಿ ಪತ್ನಿ ಮನೆಗೆ ಬಂದಿದ್ದ. ಗಂಡನಿಗೆ ಜ್ವರ, ಶೀತ ಬಾಧೆ ಎಂದು 2 ದಿನಗಳ ಹಿಂದೆ ಪುತ್ತೂರು ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಗೆ ತೆರಳಿದ್ರು. ಅಲ್ಲಿ ಅವರ ಗಂಟಲ ದ್ರವ ಮಾದರಿಯನ್ನ ಸಂಗ್ರಹಿಸಿ ಕೋವಿಡ್ ಪರೀಕ್ಷೆಗಾಗಿ ಮಂಗಳೂರು ವೆನ್ಲಾಕ್ ಆಸ್ಪತ್ರೆಗೆ ಕಳುಹಿಸಲಾಗಿತ್ತು. ಕೋವಿಡ್ ವರದಿಯಲ್ಲಿ ಕೊರೋನಾ ಸೋಂಕು ದೃಢಪಟ್ಟಿರುವ ವರದಿ ಬಂದಿದ್ದು, ವ್ಯಕ್ತಿಯನ್ನ ಮಂಗಳೂರು ಆಸ್ಪತ್ರೆಗೆ ಕರೆದೊಯ್ಯಲಾಗಿದೆ. ವ್ಯಕ್ತಿಯ ಪತ್ನಿ ಮತ್ತು ಆಕೆಯ 10 ದಿನದ ಮಗು ಮನೆಯಲ್ಲೇ ಹೋಮ್ ಕ್ವಾರಂಟೈನ್ ಮಾಡಲಾಗಿದೆ ಅಂತ ತಿಳಿದು ಬಂದಿದೆ. ಹೊರವಲಯದ ಬನ್ನೂರಿನಲ್ಲಿರುವಂತಹ ಪತ್ನಿಯ ಮನೆಗೆ ಬಂದ ಬಂಟ್ವಾಳ ತಾಲೂಕಿನ ಕಲ್ಲಂದಡ್ಕ ನಿವಾಸಿಯೊಬ್ಬರಿಗೆ ಕೊರೋನಾ ದೃಢಪಟ್ಟಿರುವಂತದ್ದು. ಇದೀಗ ನಗರಸಭಾ ವ್ಯಾಪ್ತಿಯಲ್ಲೇ 2ನೇ ಪ್ರಕರಣ ದಾಖಲಾಗಿರೋದು ಆತಂಕವನ್ನ ಉಂಟು ಮಾಡಿದೆ. ಇನ್ನು ಕಲ್ಲಂದಡ್ಕದ ಸುಮಾರು 42 ವರ್ಷ ಪ್ರಾಯದ ಪೈಂಟರ್ ಒಬ್ಬರಿಗೆ ಕೊರೋನಾ ದೃಢಪಟ್ಟಿರುವಂತದ್ದು. ಅವರು ಬನ್ನೂರಿನಲ್ಲಿರುವಂತಹ ಚೆಲುವಮ್ಮನ ಕಟ್ಟೆಯ ಬಳಿಯ ಪತ್ನಿಯ ಮನೆಗೆ ಬಂದಿರುವಂತದ್ದು. ಕೊರೋನಾ ದೃಢಪಟ್ಟ ವ್ಯಕ್ತಿಯ ಪತ್ನಿ ಹೆರಿಗೆಗಾಗಿ ಬನ್ನೂರು ಚೆಲುವಮ್ಮನ ಕಟ್ಟೆ ಬಳಿ ತವರು ಮನೆಯಲ್ಲಿದ್ದ ಹಿನ್ನೆಲೆಯಲ್ಲಿ ಪತ್ನಿಯ ಮನೆಗೆ ಬಂದಿದ್ದ. ಗಂಡನಿಗೆ ಜ್ವರ, ಶೀತ ಬಾಧೆ ಎಂದು 2 ದಿನಗಳ ಹಿಂದೆ ಪುತ್ತೂರು ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಗೆ ತೆರಳಿದ್ರು. ಅಲ್ಲಿ ಅವರ ಗಂಟಲ ದ್ರವ ಮಾದರಿಯನ್ನ ಸಂಗ್ರಹಿಸಿ ಕೋವಿಡ್ ಪರೀಕ್ಷೆಗಾಗಿ ಮಂಗಳೂರು ವೆನ್ಲಾಕ್ ಆಸ್ಪತ್ರೆಗೆ ಕಳುಹಿಸಲಾಗಿತ್ತು. ಕೋವಿಡ್ ವರದಿಯಲ್ಲಿ ಕೊರೋನಾ ಸೋಂಕು ದೃಢಪಟ್ಟಿರುವ ವರದಿ ಬಂದಿದ್ದು, ವ್ಯಕ್ತಿಯನ್ನ ಮಂಗಳೂರು ಆಸ್ಪತ್ರೆಗೆ ಕರೆದೊಯ್ಯಲಾಗಿದೆ. ಇನ್ನು ವ್ಯಕ್ತಿಯ ಪತ್ನಿ ಮತ್ತು ಆಕೆಯ 10 ದಿನದ ಮಗು ಮನೆಯಲ್ಲೇ ಹೋಮ್ ಕ್ವಾರಂಟೈನ್ಗೆ ಒಳಗಾಗಿದೆ.
ಕರಾವಳಿಯಲ್ಲಿ ಕೊರೋನಾ ನಡುವೆ ಡೆಂಗ್ಯೂ ಆರ್ಭಟ ಆರಂಭವಾಗಿದೆ. ಕೊರೋನಾಗಿಂತ ಹೆಚ್ಚು ಮಾರಕವಾಗಿ ಕಾಡುವ ಡೆಂಗ್ಯೂ ಜ್ವರ ಈಗಾಗಲೇ ಒಬ್ಬರನ್ನ ಬಲಿ ಪಡೆದಿದೆ. ಗ್ರಾಮೀಣ ಭಾಗದಲ್ಲೇ ಪ್ರಕರಣಗಳ ಸಂಖ್ಯೆ ಹೆಚ್ಚಾಗ್ತಾ ಇರೋದು ಜನರ ಆತಂಕಕ್ಕೆ ಕಾರಣವಾಗಿದೆ. ಈ ಬಗ್ಗೆ ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕೊರೋನಾ ಭೀತಿಯ ನಡುವೆ ಮಳೆಗಾಲದಲ್ಲಿ ಡೆಂಗ್ಯೂ ಆತಂಕ ಹೆಚ್ಚುತ್ತಿದೆ. ಗ್ರಾಮೀಣ ಭಾಗದಲ್ಲಿ ರಬ್ಬರ್, ಅಡಿಕೆ ತೋಟಗಳೇ ಡೆಂಗ್ಯೂ ಜ್ವರಕ್ಕೆ ಕಾರಣವಾಗುವ ಲಾರ್ವಾ ಉತ್ಪತ್ತಿ ತಾಣಗಳಾಗ್ತಾ ಇದೆ. ಇದರಿಂದಾಗಿ ನಗರಕ್ಕಿಂತಲೂ ಗ್ರಾಮೀಣ ಭಾಗದಲ್ಲಿಯೇ ಡೆಂಗ್ಯೂ ಭೀತಿ ಹೆಚ್ಚಾಗಿದೆ. ಗ್ರಾಮೀಣ ಭಾಗದಲ್ಲಿ ಡೆಂಗ್ಯೂ ಹೆಚ್ಚಳವಾಗಲು ಕಾರಣ ಪತ್ತೆಗೆ ಆರೋಗ್ಯ ಅಧಿಕಾರಿಗಳ ತಂಡ ಗ್ರಾಮೀಣ ಭಾಗಕ್ಕೆ ಭೇಟಿ ನೀಡಿ ಪರಿಶೀಲಿಸಿದೆ. ಈ ಸಂದರ್ಭದಲ್ಲಿ ಬಹುತೇಕ ಅಡಿಕೆ ತೋಟ, ರಬ್ಬರ್ ತೋಟಗಳಲ್ಲಿ ನೀರು ನಿಲುಗಡೆಯಾಗಿರುವುದರಿಂದ ಕಂಡುಬಂದಿದೆ. ರಬ್ಬರ್ ತೋಟಗಳಲ್ಲಿ ಮರಗಳಿಂದ ಹಾಲು ಸಂಗ್ರಹಿಸಲು ಇರಿಸುವ ಕೆರಟೆ, ಅಡಿಕೆ ಸೋಗೆ, ಮಳೆ ನೀರು ತುಂಬಿಕೊಂಡು ಲಾರ್ವಾ ಉತ್ಪತ್ತಿಯಾಗ್ತಾ ಇದೆ. ಇದೇ ಲಾರ್ವಾ ಸೊಳ್ಳೆಯಾಗಿ ಪರಿವರ್ತನೆಗೊಂಡು ಡೆಂಗ್ಯೂ ಹರಡಲು ಕಾರಣವಾಗ್ತಾ ಇದೆ ಎಂದು ಇಲಾಖೆಯ ಅಧಿಕಾರಿಗಳು ಆತಂಕ ವ್ಯಕ್ತಪಡಿಸಿದ್ದಾರೆ. ಈಗ ಮಳೆಗಾಲದಲ್ಲಿ ಬರುವಂತಹ ಡೆಂಗು ಮಂಗಳೂರಿನಲ್ಲಿ ಮುಖ್ಯವಾಗಿ, ಅದರ ಜೊತೆಯಲ್ಲಿ ಮಲೇರಿಯಾ, ಅದರ ಹಾಗೆ ಇನ್ನೊಂದು ಇಲಿ ಜ್ವರ, ಈ ಒಂದು 3 ಕಾಯಿಲೆಗಳು ಮಳೆಗಾಲದಲ್ಲಿ ಜಾಸ್ತಿ ಕಾಣಿಸ್ಕೊಳ್ತದೆ. ಡೆಂಗುದು ಲಕ್ಷಣಗಳೇ ಬೇರೆ ಇರ್ತದೆ. ಮುಖ್ಯವಾಗಿ ಆ ಲಕ್ಷಣಗಳಂತ ಹೇಳಿದರೆ ವಿಪರೀತ ತಲೆನೋವು, ಕಣ್ಣುಗಳ ಗುಡ್ಡೆಯ ಹಿಂಭಾಗದಲ್ಲಿ ಕಾಣಿಸ್ಕೊಳ್ಳುವಂತಹ ಒಂದು ನೋವು, ಜೊತೆಯಲ್ಲಿ ಮೈಕೈಯೆಲ್ಲ ನೋವಿರ್ತದೆ, ಮೂಳೆ ತುಂಡಾದಾಗೆ ಅಥವಾ ಮಾಂಸಖಂಡ ಕಿತ್ತೋದಷ್ಟು ಜ್ವರ, ನೋವು ಕಾಣಿಸ್ಕೊಳ್ತದೆ. ಜೊತೆಯಲ್ಲಿ ಒಂದು 2-3 ದಿನ ಬಿಟ್ಟ ನಂತರ ಮೈ ಮೇಲೆ ಕೆಲವರಿಗೆ ರ್ಯಾಷಸ್, ಏನು ನಿಮ್ಮ ಭಾಷೆಯಲ್ಲಿ ದದ್ದು ಅಂತ ಹೇಳ್ತಾರೆ, ಅದು ಬೀಳುವ ಕಾಣಿಸುತ್ತದೆ. ಆ ನಿಟ್ಟಿನಲ್ಲಿ ಅದನ್ನು ಗುರುತಿಸ್ತಾರೆ ಡಾಕ್ಟ್ರು. ಜೊತೆಯಲ್ಲಿ ಮಲೇರಿಯಾ ಭಾಳ ಸರಳವಾಗಿ ಬ್ಲಡ್ ಟೆಸ್ಟ್ ಮಾಡೋದ್ರ ಮುಖಾಂತರ, ಸ್ಮಿಯರ್ ತೆಗೆಯೋದ್ರ ಮುಖಾಂತರ ಗುರುತಿಸಿಬಿಟ್ಟು ಚಿಕಿತ್ಸೆಯನ್ನು ಕೊಡ್ತಾರೆ. ಮುಖ್ಯವಾಗಿ ಡೆಂಗು ಅನ್ನುವಂಥದ್ದು ಕಳೆದ ವರ್ಷದ ಕಹಿ ಅನುಭವವನ್ನು ತಾವು ಪೇಪರ್ನಲ್ಲಿ ಓದಿ ಅಥವಾ ಟಿ ವಿನಲ್ಲಿ ನೋಡಿ, ಯಾವುದೇ ಜ್ವರ ಇರಲಿ ನಿಮ್ಮ ಸಮೀಪದಲ್ಲಿರುವಂಥ ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ಹೋಗಿ ವೈದ್ಯರು ಅದನ್ನು ಯಾವ ಥರದ ಜ್ವರ ಅಂತ ತೀರ್ಮಾನ ಮಾಡಿಬಿಟ್ಟು ಅವರೇ ಗುಣ ಮಾಡೋದಾದರೆ ಅವರು ಗುಣ ಮಾಡ್ತಾರೆ. ಸಂಬಂಧಪಟ್ಟಂತಹ ಏನು ಪ್ರಯೋಗಶಾಲೆಯಲ್ಲಿ ಮಲೇರಿಯಾ ಆದರೆ ಬ್ಲಡ್ ಸ್ಮಿಯರ್ ತೆಗಿತಾರೆ, ಡೆಂಗು ಆದರೆ ಅದಕ್ಕೆ ಬೇಕಾದಂಥ ವ್ಯವಸ್ಥೆ. ಮತ್ತು ಡೆಂಗ್ಯೂ ಭೀತಿಯ ನಡುವೆ ಮಲೇರಿಯಾ ಪ್ರಕರಣಗಳು ಅಲ್ಲಲ್ಲಿ ಕಾಣಿಸಿಕೊಳ್ಳುತ್ತಿದೆ. ಕಳೆದ ವರ್ಷವೂ ಡೆಂಗ್ಯೂ ಕರಾವಳಿಯನ್ನ ಬಹುವಾಗಿ ಕಾಡಿ ಹಲವರನ್ನ ಬಲಿ ಪಡೆದಿತ್ತು. ಈ ಬಾರಿಯೂ ಡೆಂಗ್ಯೂ ಭೀತಿ ಜಾಸ್ತಿಯಾಗುವ ಸಾಧ್ಯತೆಗಳಿವೆ. ಹೀಗಾಗಿ ಮಳೆಗಾಲದಲ್ಲಿ ಡೆಂಗ್ಯೂ, ಮಲೇರಿಯಾದಂತಹ ಸಾಂಕ್ರಾಮಿಕ ಕಾಯಿಲೆ ನಿಯಂತ್ರಣಕ್ಕೆ ಜನರೇ ಜಾಗೃತರಾಗಬೇಕಿದೆ. ನಾಗೇಶ್ ಕಾವೂರು, ವಿ4 ನ್ಯೂಸ್ 24/7 ಮಂಗಳೂರು. ಇದೀಗ ಮತ್ತೊಮ್ಮೆ ಹೆಡ್ಲೈನ್ಸ್. ಉಳ್ಳಾಲದ ಮಹಿಳೆಗೆ ಕೊರೋನಾ ಪಾಸಿಟಿವ್. ಬೇದಿ ಕಾಯಿಲೆ ಹಿನ್ನೆಲೆ ಆಸ್ಪತ್ರೆಗೆ ದಾಖಲಾಗಿದ್ದ ಮಹಿಳೆ ಗಂಟಲು ದ್ರವ ಪರೀಕ್ಷೆಯಿಂದ ಕೊರೋನಾ ದೃಢ. ಬೈಕಂಪಾಡಿಯ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ಕೊಳಚೆ ನೀರಿನ ದುರ್ವಾಸನೆ. ಸಾಂಕ್ರಾಮಿಕ ರೋಗದ ಭೀತಿಯಲ್ಲಿ ಬೈಕಂಪಾಡಿ ಜನತೆ ಸಮಸ್ಯೆಗೆ ಶೀಘ್ರ ಪರಿಹಾರ ನೀಡಬೇಕಾಗಿ ಸಾರ್ವಜನಿಕರಿಂದ ಆಗ್ರಹ. ನಾಳೆಯಿಂದ ಎಸ್ಎಸ್ಎಲ್ಸಿ ಪರೀಕ್ಷೆ ಆರಂಭ. ಪರೀಕ್ಷೆ ಬರೆಯಲಿರುವ 8,48,000 ವಿದ್ಯಾರ್ಥಿಗಳು ಮಾಸ್ಕ್ ಧರಿಸಿ ಬರಬೇಕು ಅಂತ ಕಡ್ಡಾಯವಾಗಿ ಸೂಚನೆ. ಇಂದು ಮಧ್ಯಾಹ್ನ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಮಲಬಾರ್ ಗೋಲ್ಡ್ ಅಂಡ್ ಡೈಮಂಡ್ಸ್, ಫೋಕ್ಸ್ ವ್ಯಾಗನ್, ಓಷನ್ ಪರ್ಲ್. ಇವಿಷ್ಟು ಈ ಕ್ಷಣದ ಸುದ್ದಿ. ನಿರಂತರ ಸುದ್ದಿ, ಮಾಹಿತಿ, ಮನೋರಂಜನೆಗಾಗಿ ನೋಡ್ತಾ ಇರಿ ವಿ4 ನ್ಯೂಸ್. ಮುನ್ನುಡಿ ಮುನ್ನಡೆಗಾಗಿ. ಇಂದು ಮಧ್ಯಾಹ್ನ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು